ಎಲ್ಲರೂ ಬಡವರ ಬಗ್ಗೆ ಮಾತನಾಡುತ್ತಾರೆ. ಸರ್ಕಾರ ಕೂಡ ಆರ್ಥಿಕವಾಗಿ ಹಿಂದುಳಿದವರ ದೀನ ದಲಿತರ ಅಭ್ಯುದಯಕ್ಕಾಗಿ ನಿಯಮಗಳನ್ನು ರೂಪಿಸುತ್ತಿದೆ. ಬಡವರ ಪರವಾದ ಕಾನೂನುಗಳ ಲಾಭ ಮಾತ್ರ ಉಳ್ಳವರ ಪಾಲಾಗುತ್ತಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಹಕ್ಕುಪತ್ರವಿಲ್ಲದೆ ನಮಗ್ಯಾವ ಸರ್ಕಾರಿ ಸೌಲಭ್ಯವೂ ಸಿಕ್ಕಿಲ್ಲ ಎಂದು ಕಣ್ಣೀರು ಹಾಕುತ್ತಿರುವ ಹಿರಿಯ ಜೀವ. ಈ ವೃದ್ಧೆಯ ಕಣ್ಣೀರು ಎಂಥವರ ಹೃದಯವೂ ಚುರುಕ್ ಅನ್ನಿಸದೇ ಇರದು. ಈ ಕಣ್ಣೀರಿಗೆ ಕಾರಣ ಬೇರೇನೂ ಅಲ್ಲ, ಅದುವೇ ಸ್ಥಳೀಯಾಡಳಿತದ ಇಬ್ಬಗೆ ನೀತಿ. ವೈಲ್ಡ್ ಲೈಫ್ ಕಾರಣವೊಡ್ಡಿ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ನಿರಾಕರಣೆ ಮಾಡಲಾಗಿದೆ. ಆದರೆ ಐಷಾರಾಮಿ ಮನೆಗಳಿಗೆ ಮಾತ್ರ ಯಾವ ವೈಲ್ಡ್ ಲೈಫ್ ಅಡ್ಡಿ ಬರುತ್ತಿರುವುದು ಮಾತ್ರ ಅಚ್ಚರಿ. ಕುಂದಾಪುರ ತಾಲೂಕು ಆಲೂರು ಗ್ರಾಮದ ಕಳೆ ನಿವಾಸಿಗಳಾದ ಮಂಜಿ ಮತ್ತು ಸರ್ವೇಶ್ರೀಯವರಿಗೆ ಜಾಗದ ಹಕ್ಕುಪತ್ರ ಸಿಗದೆ ಮೂಲಭೂತ ಸೌಲಭ್ಯಕ್ಕೂ ಕತ್ತರಿ ಬಿದ್ದಿದೆ. ಹಕ್ಕುಪತ್ರ ಇಲ್ಲದೆ ಚಿಕ್ಕಾಸು ಸಾಲ ಹುಟ್ಟುವುದಿಲ್ಲ. ರಟ್ಟಿ ಕುಟ್ಟಬೇಕು, ಹೊಟ್ಟೆ ತುಂಬಬೇಕು. ಅಂತ್ಯೋದಯ ಕಾರ್ಡ್ ಸಿಕ್ಕಿದ್ದರಿಂದ ಊಟಕ್ಕೆ ಅಕ್ಕಿ ಸಿಗುತ್ತಿರುವುದೇ ಇವರಿಗೆ ಬಹುದೊಡ್ಡ ಸೌಲಭ್ಯ. ಕಳಿ ನಿವಾಸಿ ಸರ್ವೇಶ್ರೀ ಮತ್ತು ಮಂಜಿಯ ಹಿರಿಯರು ಕಳೆದ 70 ವರ್ಷಗಳಿಂದ ಇಲ್ಲೇ ವಾಸ ಮಾಡಿಕೊಂಡಿದ್ದಾರೆ. ಸರ್ವೇಶ್ರೀ ಪತಿ ಕಳೆದ 30 ವರ್ಷದ ಹಿಂದೆ ತೆಂಗಿನ ಮರದಿಂದ ಬಿದ್ದು ಮೃತಪಟ್ಟಿದ್ದು, ಒಂದು ಹೆಣ್ಣು ಹಾಗೂ 2 ಗಂಡು ಮಕ್ಕಳನ್ನ ಕೂಲಿನಾಲಿ ಮಾಡಿ ಸಾಕಿದ್ದಾರೆ. ಪ್ರಸಕ್ತ ಮಗಳು ಕೂಲಿ ಕೆಲಸಕ್ಕೆ ಹೋದ್ರೆ 2 ಗಂಡು ಮಕ್ಕಳು ಬೆಂಗಳೂರಿನ ಹೋಟೆಲ್ನಲ್ಲಿ ದುಡಿಯುತ್ತಿದ್ದಾರೆ. ಸರ್ವೇಶ್ರೀ ಕತೆ ಹೀಗಾದ್ರೆ ಮಂಜಿಯ ಕತೆ ಇನ್ನೊಂದು. ಕೆಲಸ ಮಾಡಲಾಗದ ಪತಿ ಹಾಗೂ 4 ಹೆಣ್ಣು ಮಕ್ಕಳ ಮದುವೆ ಮಾಡಿಯೇ ಹೈರಾಣಾಗಿದ್ದಾರೆ. ಮೊಮ್ಮಗಳಿಗೆ ಕಾಣಿಸಿಕೊಂಡ ಕಾಯಿಲೆಯಿಂದಾಗಿ ಕಂಗಾಲಾಗಿದ್ದಾರೆ. ಸರ್ವೇಶ್ರೀ ಹಾಗೂ ಮಂಜಿ ಆಲೂರು ಗ್ರಾಮದ ಕಳಿ ಸರ್ವೆ ನಂಬರ್ 102ರಲ್ಲಿ ನೆಲೆಸಿದ್ದು, ವೈಲ್ಡ್ ಲೈಫ್ ಹಿನ್ನೆಲೆಯಲ್ಲಿ ಹಕ್ಕುಪತ್ರ ನಿರಾಕರಣೆ ಮಾಡಲಾಗಿದೆ. ಇಬ್ಬರ ಮನೆಯು ಕುಸಿಯುವ ಹಂತ ಮುಟ್ಟಿದ್ದರಿಂದ ಮನೆ ಕಟ್ಟಲು ಆರಂಭಿಸಿದ್ದು, ಮನೆ ಪೂರ್ತಿ ಮಾಡಲು ಆಗದೆ ಮಂಜಿ ಮನೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಸರ್ವೇಶ್ರೀ ಅರ್ಧ ಕಟ್ಟಿದ ಮನೆ ಹಟ್ಟಿಯಾಗಿದೆ. ಈ ಮನೆಗಳ ಸಾಲಲ್ಲಿ 4 ಮನೆ ಕಟ್ಟಿ ವಾಸ ಮಾಡುತ್ತಿದ್ರೂ ಅರಣ್ಯ ಇಲಾಖೆ ಸುಮ್ಮನಿದ್ದು, ಬಡವರ ಮನೆ ನಿರ್ಮಾಣಕ್ಕೆ ತಕರಾರು ಮಾಡುವುದು ಸರಿನಾ ಎನ್ನುವುದು ಸಾರ್ವಜನಿಕರ ಪ್ರಶ್ನೆ. ಒಟ್ಟಾರೆ ಹಕ್ಕುಪತ್ರ ಸಿಗದ ಕಾರಣ ಸರ್ವೇಶ್ರೀ ಹಾಗೂ ಮಂಜಿ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ನಾವು ಇಲ್ಲಿ ಬಂದಿದ್ದು ಒಂದು ಹಿಂದೆ ಅಜ್ಜಿ ಕಾಲದಿಂದ ಇಲ್ಲಿದ್ವು, 50 ವರ್ಷ ಆಗಿರ್ಬೋದು. ನಮ್ಗೆ ಇನ್ನೂ ಮನೆಗೆ ಯಾವ ಹಕ್ಕುಪತ್ರ ಮತ್ತು ನಮ್ಗೆ ಯಾವುದು ಗೌರ್ಮೆಂಟಿಂದ ಸೌಲಭ್ಯಗಳೇನೂ ಸಿಗುವುದಿಲ್ಲ. ಅಂತ್ಯೋದಯ ಕಾರ್ಡ್ ಒಂದು ಕೊಟ್ಟಿದ್ರೆ ಮತ್ತು ಯಾವ ಆಧಾರ ಇಲ್ಲ ನಮಗೆ. ನಾವು ಕೂಲಿ ಮಾಡಿ ಹೊಟ್ಟೆ ಹೊರ್ಕೊಳ್ತಿದ್ವಿ, ಬೇರೆ ಜಾಗ ಏನಿಲ್ಲ. ಮನೆ ಒಂದು ಅರ್ಧ ಮಾಡ್ಕೊಂಡಿದ್ವಿ. ಸಂಕಷ್ಟದ ನಡುವೆಯೂ ತಮ್ಮ ಹಿರಿಯರು ಬಾಳಿ ಬದುಕಿದ ಜಾಗದಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಇಲ್ಲಿನ 2 ಕುಟುಂಬಗಳ ಅರಣ್ಯ ರೋದನ ಜನಪ್ರತಿನಿಧಿಗಳಿಗೆ ಕೇಳಿಸದೇ ಹೋಗಿದೆ. ಇವರ ಸಂಕಷ್ಟಗಳಿಗೆ ನೆರವಾಗಬೇಕಿದ್ದ ಜನಪ್ರತಿನಿಧಿಗಳು ಚುನಾವಣಾ ವೇಳೆಯಲ್ಲಿ ಮಾತ್ರ ಭರವಸೆ ನೀಡಿ ಅವರಿಂದಲೇ ಮತ ಪಡೆದು ಮತ್ತೆ ಅಧಿಕಾರದ ಗದ್ದುಗೇರಿದ್ದಾರೆ. ಹಣವಂತರಿಗೊಂದು ದುರ್ಬಲರಿಗೊಂದು ಅನ್ವಯವಾಗುವ ಕಾನೂನನ್ನ ಪ್ರಜ್ಞಾವಂತ ನಾಗರಿಕರು ಪ್ರಶ್ನಿಸಬೇಕಿದೆ. 50 ವರ್ಷ ಆಯ್ತಿಲ್ಲ, ನಾನು ಇದ್ದುದಿಲ್ಲೇ, ನಮ್ಮ ಅಜ್ಜಿಲಾಗೈತಿ ಇದ್ದುದಿಲ್ಲೇ. ಅಜ್ಜಿ ಇದ್ದಾಳೆ, ಈಗ ಹಬ್ಬ ಇದ್ದಾಳೆ, ಅಪ್ಪ ಒಬ್ಬರು ತೀರಿವಾರ ಕಡೆಗೆ ನಮ್ಮ ಮನೆ ಇಲ್ಲೇ ಹಾಚಿತ್ತೆ. ನಾವು ನಮ್ಮ ಮಗ 5 ಗತಿ ನಾವು ಇಲ್ಲಿ ಬಂದು ಅಂದ್ಬಿಡಾರು ಸಣ್ಣ ಕಟ್ಕ ಕೂಕೊಂಡದು. ಆದ ಕಡೆ ಬಿದ್ದೋಯ್ತು. ಬಿದ್ದವ್ರ ಮನೆ ಇದು ನನ್ನ ಮಕ್ಕಳನ್ನೆಲ್ಲ ಎಲ್ಲೆಲ್ಲ ಹೋಟ್ಲ್ ಮನೆಗೆ ಹಾಕಿ ಇದನ್ನು ಮನೆ ಮಾಡಿ ಕೈಕೊಂಡು ಹಳದ್ದು ಕುಂದಾಪುರ ಕಾರ್ಖಾನೆ ಒಳತ್ತಂದು ಕೈಕೊಂಡು. ಈ ಬಗ್ಗೆ ನೀತಿಯ ಬಗ್ಗೆ ವಿ4 ನ್ಯೂಸ್ನ ವರದಿಗಾರ ಆಲೂರು ಗ್ರಾಮ ಪಂಚಾಯತಿಗೆ ತೆರಳಿ ಪ್ರಶ್ನಿಸಿದ್ದಾರೆ. ಆದರೆ ಗ್ರಾಮ ಪಂಚಾಯತ್ ಮಾತ್ರ 10 ವರ್ಷದ ಹಿಂದಿನ ಕಡತಗಳು ಅಡ್ಡ ಸೇರಿವೆ, ಹುಡುಕಿ ದಾಖಲೆ ಕೊಡುತ್ತೇವೆ ಎಂದಷ್ಟೇ ಉತ್ತರಿಸಿದೆ. ಏನಿರಲಿ, ಸರ್ವೇಶ್ರೀ ಮತ್ತು ಮಂಜಿ ಕುಟುಂಬಗಳಿಗೆ ಹಕ್ಕುಪತ್ರ ಸಿಗಲೆ ಮತ್ತೆ ಆ 2 ಕುಟುಂಬಗಳು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲಿ ಎನ್ನುವುದೇ ವಿ4 ನ್ಯೂಸ್ ವಾಹಿನಿಯ ಆಶಯ. ಶ್ರೀಕಾಂತ್ ಎಮ್ಮಡಿ, ವಿ4 ನ್ಯೂಸ್ 24/7 ಕುಂದಾಪುರ.